ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 41ನೇ ಶ್ಲೋಕ. ತದ್ ಇದಂ ಗ್ರಾಯಾಮ್ ಆಸ ಸುತಂ ಆತ್ಮವತಾಂ ವರಂ ಸರ್ವವೇದ ಇತಿಹಾಸನಾಂ ಸಾರಾಂ ಸಾರಾಂ ಸಮುದ್ರತಂ. ಅನುವಾದ: ಆತ್ಮ ಸಾಕ್ಷಾತ್ ಪಡೆದವರಲ್ಲಿ ಅತ್ಯಂತ ಗೌರವಾನ್ವಿತನಾದ ತಮ್ಮ ಪುತ್ರನಿಗೆ ಶ್ರೀ ವ್ಯಾಸದೇವರು ಸಕಲ ವೇದ ಸಹಿತ ಮತ್ತು ಬ್ರಹ್ಮಾಂಡ ಸಹಿತಗಳ ಸಾರ ಸರ್ವಸ್ವವಾದ ಈ ಭಾಗವತವನ್ನು ಹೇಳಿದರು. ನೋಡಿ, ವೇದವ್ಯಾಸರ ಪುತ್ರ ಶ್ರೀ ಶುಕಮುನಿ ಅವರಿಗೆ ಈ ಭಾಗವತವನ್ನು ಹೇಳಿದರು. ಭಾಗವತ ಎಂತ ಸಕಲ ವೇದ ಸಾಹಿತ್ಯ ಮತ್ತು ಬ್ರಹ್ಮಾಂಡ ಸಹಿತ ಸಾರ ಸರ್ವಸ್ವ. ಯಾಕೆ ಇದು ಈ ರೀತಿ? ನೋಡಿ, ವೇದವ್ಯಾಸರು ಲಾಸ್ಟಿಗೆ ಬರ್ತದ್ದು ಶ್ರೀಮದ್ ಭಾಗವತ, ಲಾಸ್ಟಿಗೆ ಅವರ ಮೆಚುರಿಟಿ ಟೈಮಲ್ಲಿ ಬರ್ತದ್ದು. ಆದರೆ ಶ್ರೀಮದ್ ಭಾಗವತ ಫಸ್ಟ್ ಪ್ಲೇಸ್ ಉಂಟು. ಯಾಕೆ? ಎಸ್, ಈ ಉತ್ತರ ಯಾರು ಕೊಡ್ಬೋದಾ? ದಯವಿಟ್ಟು ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಯಾರಾದರೂ ಹೇಳ್ಬೋದಾ? ನೋಡಿ, ಅವ್ರು ಲಾಸ್ಟಿಗೆ ಬರ್ತದ್ದು ಭಾಗವತಂ ವೇದವ್ಯಾಸರು, ಆದರೆ ಅದನ್ನು ಫಸ್ಟ್ ಪ್ಲೇಸ್ ಕೊಟ್ಟಿದ್ದಾರೆ. ಅದಕ್ಕೆ ವೇದವ್ಯಾಸರದು ಎಲ್ಲ ಅವರ ಗ್ರಂಥದಲ್ಲಿ ಫಸ್ಟ್ ಪ್ಲೇಸ್ ಶ್ರೀಮದ್ ಭಾಗವತಂ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳ್ಬೋದಾ? ಎಸ್, ಕೃಷ್ಣನನ್ನ ಹೊಗಳಿ ಬರೆದಿದ್ದಾರೆ, ಹಾಗಾಗಿ ಅದಕ್ಕೆ ಫಸ್ಟ್ ಪ್ಲೇಸ್. ಮೆಚುರಿಟಿ ಬಂದ್ಮೇಲೆ ಬರ್ದಿರೋದು ಪ್ರಭುಜಿ. ಅದು ಎಲ್ಲಾ ಬರೆದ್ರು ಅವ್ರಿಗೆ ಸಮಾಧಾನ ಅನ್ನೋದಿರಲ್ಲ. ಹಾಗಾಗಿ ಆಮೇಲೆ ನಾರದರು ಕೃಷ್ಣನನ್ನ ಹೊಗಳಿ ಎಂತ ಸಮಾಧಾನ ಇಲ್ಲ ಅವರಿಗೆ, ಮನಸ್ಸಿಗೆ ಯಾವದಕ್ಕೂ ಬರೆದ್ರು ಅವ್ರಿಗೆ ನೆಮ್ಮದಿ ಇರೋದಿಲ್ಲ. ಇದು ಬರೆದ ಮೇಲೆ ಅವರಿಗೆ ಸಮಾಧಾನ ಆಗುತ್ತೆ. ಕೃಷ್ಣನ ಆಯ್ದ ಭಕ್ತರ ಕತೆ ಇದೆ ಗುರುಜಿ ಇದ್ರಲ್ಲಿ. ಸಮಾಧಾನ ಅಂದ್ರೆ ಎಂತ? ಸಮಾಧಾನ ಅಂದ್ರೆ ನಮ್ಮ ಪ್ರಕಾರ ಸಮಾಧಾನ ಎಂತ, ಶಾಸ್ತ್ರದ ಪ್ರಕಾರ ಸಮಾಧಾನ ಎಂತ? ತೃಪ್ತಿ ಆಗ್ಲಿಲ್ಲ ಅವರಿಗೆ ಯಾವ್ದು ಬರೆದ್ರೇನು. ತೃಪ್ತಿ ಅಂದ್ರೆ ಎಂತ? ಕೃಷ್ಣನನ್ನು ಹೊಗಳೇ ಇಲ್ಲ. ನಾ ಹೇಳ್ತೇನೆ. ಎಸ್, ಹರೇ ಕೃಷ್ಣ. ನೋಡಿ, ವೇದವ್ಯಾಸರು ಅವರ ಪರಿಪಕ್ವ ಅಂದ್ರೆ ಮೆಚುರಿಟಿ ಪೀರಿಯಡ್ ಅಲ್ಲಿ ಬರ್ತದ್ದು ಈ ಭಾಗವತ. ಎಂತಾಗ್ತದೆ ಅಂದ್ರೆ, ವೇದವ್ಯಾಸರು ಎಲ್ಲ ಉಪನಿಷತ್, ಈ ಎಲ್ಲ ವೇದಗಳು, 4 ವೇದಗಳು, ಮತ್ತೆ ಈ ಮಹಾಭಾರತ ಇದೆಲ್ಲವನ್ನು ಬರೆದು, ಮತ್ತೆ ಪುರಾಣಾಸ್ ಅಂದ್ರೆ 17 ಪುರಾಣ ಬರೆದಿದ್ರು. 5 ಸಾತ್ವಿಕ ಪುರಾಣ, 5 ರಾಜಸಿಕ ಪುರಾಣ, 5 ಸಾತ್ವಿಕ ಪುರಾಣ, 6 ರಾಜಸಿಕ ಪುರಾಣ, 6 ತಾಮಸಿಕ ಪುರಾಣ. ಈ ಭಾಗವತಂ ಕೂಡ ಈ ಸಾತ್ವಿಕ ಪುರಾಣದಲ್ಲಿ ಬರ್ತದೆ. ಆದ್ರೆ 17 ಬರೆದಿದ್ರು, 18ನೇ ಬರೆಯಲಿಲ್ಲ. ಅದೇ ಈ ಎಲ್ಲ ಉಪನಿಷತ್ ಮತ್ತೆ ಈ ವೇದಗಳು ಎಲ್ಲ ಬರೆದು ಅವರು ದುಃಖದಲ್ಲಿರ್ತಾರೆ. ಆಗ ಅವರ ಗುರು ನಾರದ ಮುನಿ ಬರುವಂಥದ್ದು. ಆಗ ನಾರದ ಮುನಿ ಕೇಳುವಂಥದ್ದು, ನೀ ಯಾಕೆ ದುಃಖದಲ್ಲಿದ್ಯಾ? ಅಲ್ಲ, ನಾನು ಇಷ್ಟೆಲ್ಲ ಬರ್ತಿದ್ದೀನಿ, ಅದು ಕೂಡ ನನಗೆ ಖುಷಿ ಇಲ್ಲ. ಆಗ ನಾರದ ಮುನಿ ಹೇಳುವಂಥದ್ದು, ನೀನು ಕೃಷ್ಣನನ್ನು ಹೊಗಳಿ ಬರಲಿಲ್ಲ, ಈಗ ನೀನು ಅದನ್ನು ಬರೀ. ಹಾಗಾಗಿ ಆ ಮೆಚುರಿಟಿ ಟೈಮಲ್ಲಿ ಅವರು ಬರೆಯುವಂಥದ್ದು. ಹಾಗಾಗಿ ಇದು ಅಮಲ ಪುರಾಣ. ನಾನು ಹೇಳಿದ ಹಾಗೆ ಈ ಭಾಗವತಂ ಅಮಲ ಪುರಾಣ. ಹಾಗೆ ಪ್ರಭುಪಾದ ಹೇಳ್ತಾರೆ, ಈ ತುಂಬಾ ಮಾಯಾವಾದಿ ಸಂಸ್ಥೆಗಳು, ನಿರಾಕಾರವಾದಿ ಸಂಸ್ಥೆಗಳು ಅವರೆಂತ ಹೇಳುವಂಥದ್ದು, ವೇದ 4 ವೇದ 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 ವೇದ. ಅವ್ರು ವೇದವನ್ನು ಫಾಲೋ ಮಾಡೋದು. ವೇದಗಳ ಸಾಹಿತ್ಯ ಯಾರು ಮಾಡಿದ್ರು? ವೇದವ್ಯಾಸರು. ಬರ್ದವನಿಗೆ ಖುಷಿ ಇಲ್ಲ, ಮತ್ತೆ ಅವರಿಗೆ ಓದಿದವರಿಗೆ ಖುಷಿ ಇರ್ತದ? ಪ್ರಭುಪಾದ ಹೇಳ್ತಾರೆ ಕ್ಲಾಸಲ್ಲಿ. ಹಾಗಾಗಿ ದಯವಿಟ್ಟು ಈ ಭಾಗವತಮ್ಮನವರು ಎಲ್ಲರೂ ತಗೊಂಡ್ರೆ ಆಗ ಎಲ್ಲರೂ ಕೃಷ್ಣ ಪ್ರಜ್ಞೆ ಆಗ್ತಾರೆ. ಈಗ ಎಂತ ಪ್ರಾಬ್ಲಮ್ ಅಂತ ಅಂದ್ರೆ, ಭಾಗವತಮ್ಮ ತಗೊಳ್ಳುವುದಿಲ್ಲ. ಎಸ್, ಆತ್ಮ ಪಡೆದ ಅತ್ಯಂತ ಗೌರವ ತಮ್ಮ ಪುತ್ರನಿಗೆ ಶ್ರೀ ವ್ಯಾಸದೇವರು ಸಕಲ ವೇದ ಸಾಹಿತ್ಯ ಮತ್ತು ಬ್ರಹ್ಮಾಂಡ ಸಾಹಿತ್ಯ ಸಾರ ಸರ್ವಸ್ವ ಆದ ಈ ಭಾಗವತನ ಹೇಳಿದರು. ಅಂದ್ರೆ ಮಗ ಶುಕಮುನಿ ಅವ್ರ ಮುಕ್ತಾತ್ಮರು. ಎಸ್, ಈಗ ಭಾವಾರ್ಥಕ್ಕೆ ಬರುವ. ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸ್ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕೀ ಜೈ. ಅಲ್ಪಜ್ಞಾನಿಗಳು ಕೇವಲ ಬುದ್ಧನ ಕಾಲದ ಅನಂತರ ಅಥವಾ ಕ್ರಿಸ್ತಪೂರ್ವ 600ರ ಅನಂತರ ಚರಿತ್ರೆಯನ್ನು ಮಾತ್ರ ಒಪ್ಪಿಕೊಳ್ಳುತ್ತಾರೆ. ಅಂದ್ರೆ ಬುದ್ಧ ಬಂದು 2,500 ವರ್ಷ ಆಯ್ತು. ಈಗ ಹೆಚ್ಚಿನವರು
ಅದಕ್ಕಿಂತ ಮುಂಚೆದು ಇಲ್ಲ ಅಂತ ಹೇಳುವಂಥದ್ದು. ಒಂದು ಸ್ಟಾರ್ಟ್ ಆದ ಅಲ್ಲಿಂದ ಜೀಸಸ್ ಈಗ ಹುಟ್ಟಿ 2000 ವರ್ಷ ಆಯಿತು, 2020 ವರ್ಷ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ. ಬುದ್ಧ 2500 ವರ್ಷ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೆಚ್ಚಿನವರು ಒಪ್ಪಿಕೊಳ್ತಾರೆ. ಯಾರ್ದು ಬೇಕು ಹೇಳಿ? ಯಾಕೆ ಇದು? ಯಾಕೆಂದ್ರೆ ನಮ್ಮ ಶಾಲಾ ಕಾಲೇಜ್ ಎಜುಕೇಶನ್ ಈ ರೀತಿ ಉಂಟು. ಅಲ್ಲಿ ಅದನ್ನೇ ತುಂಬಿಸುವಂಥದ್ದು. ಇಲ್ಲಿಂದ ಸ್ಟಾರ್ಟ್ ಅಂತ ನೋಡಿ. ಇದಕ್ಕೆ ನನ್ನ ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಒಂದು ಕಂಪನಿದು 3 ಇಂಜಿನಿಯರ್ಸ್ ನಾನೊಮ್ಮೆ ಭೇಟಿಯಾದೆ. ಅವರದ್ದು ಭೇಟಿಯಾಗಿ ಹೀಗೆ ಭಗವದ್ಗೀತೆ ಕೊಟ್ಟೆ. ಒಬ್ಬರು ತಗೊಂಡು ಇಬ್ಬರು ಹೇಳುವಂಥದ್ದು, ಇದು ಎಲ್ಲ ಕಟ್ಟುಕತೆ ಅಂತೆ, ಮೈಥಾಲಜಿ. ನೀವು ಎಂತೆಲ್ಲ ನೀವು ಪೂಜೆ ಮಾಡ್ತೀವಿ ಮತ್ತೆ ನೀವು ಇದು ಭಾಗವತಂ ಇದೆಲ್ಲ ಕಟ್ಟು ಮೈಥಾಲಜಿ, ಯಾವುದಿಲ್ಲ ಅಂತ. ಮತ್ತೆ ಹೇಳಿದೆ ಎಂತ ಮತ್ತೆಂತ ಇರುವುದು ಅಲ್ಲ, ಈಗ ಪ್ರೆಸೆಂಟ್ ಎಂತ ಸೈನ್ಸ್ ಉಂಟು ಅದು ಮಾತ್ರ, ಹಿಂದೆ ಯಾವುದಿರಲಿಲ್ಲ. ಯಾಕೆ ಈ ರೀತಿ ನೋಡಿ? ಅವ್ರ ಹೆಸರಿಗೆ ಇಂಜಿನಿಯರ್, 3 ಕೂಡ ಉನ್ನತ ಕಾಲೇಜಲ್ಲಿ ಕಲ್ತಿದ್ದಾರೆ. ಆದರೆ ಅವರಿಗೆ ಇದರ ಬಗ್ಗೆ ನಂಬಿಕೆ ಇಲ್ಲ. ನಾ ಹೇಳಿದೆ ಇಲ್ಲ, ಒಬ್ಬರು ತಗೊಂಡ್ರು ಪುಸ್ತಕ, ಇನ್ನಿಬ್ಬರು ತಗೊಳ್ಳಿಲ್ಲ, ಅವರಾಗಿದ್ರು. ಅದಕ್ಕೆ ಅವರು ಹೇಳುವಂಥದ್ದು ಇಲ್ಲ, ಅದು ಮೈಥಾಲಜಿ ಕಟ್ಟುಕತೆ. ನೋಡಿ ಇಲ್ಲಿ ಕೂಡ ಪ್ರಭುಪಾದ ಅದನ್ನು ಹೇಳ್ತಾರೆ. ಅದಕ್ಕಿಂತ ಇಂದಿನ ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರುವ ಎಲ್ಲ ಚರಿತ್ರೆಗಳು ಅವರು ಕೇವಲ ಕಾಲ್ಪನಿಕ ಕಟ್ಟುಕತೆಗಳು ಎಂಬುದಾಗಿ ಪರಿಗಣಿಸುತ್ತಾರೆ ಹೆಚ್ಚಿನವರು. ಯಾಕೆಂದ್ರೆ ನಮ್ಮ ಈ ಎಜುಕೇಶನ್ ಸಿಸ್ಟಮ್ ಆಗಿ ಉಂಟು, ಈಗ ಎಜುಕೇಶನ್ ಸಿಸ್ಟಮ್ ಆಗಿ ಉಂಟು. ಅವರನ್ನು ಈ ರೀತಿ ಪ್ರಭುಪಾದ ಹೇಳ್ತಾರೆ, ಅವರು ಕಾಲೇಜ್ ಆಗಿ ಹೊರಗೆ ಬರುವಾಗ ಅವರನ್ನು ಒಂದು ಪ್ರಾಣಿಯಾಗಿ ಮಾಡುವಂಥದ್ದು, ಮನುಷ್ಯನಾಗಿ ಮಾಡುವುದಲ್ಲ. ಮನುಷ್ಯ ಅಂದ್ರೆ ಇದರಲ್ಲೆಲ್ಲ ಅವನಿಗೆ ನಂಬಿಕೆ ಇರ್ತದೆ, ಪ್ರಾಣಿಗಳಿಗೆ ನಂಬಿಕೆ ಇರೋದಿಲ್ಲ. ಹಾಗಾಗಿ ಅವರ ಎಜುಕೇಶನ್ ಸಿಸ್ಟಮ್ ಹೊರಗೆ ಬಂದ ಕೂಡಲೇ ಅವರೊಂದು ಪ್ರಾಣಿ ಆಗುವುದು ಅಷ್ಟೇ ಪರಿಗಣಿಸುತ್ತಾರೆ. ಇದು ಸರಿಯಾದುದು ಅಲ್ಲ. ಪುರಾಣಗಳಲ್ಲಿ ಮತ್ತು ಮಹಾಭಾರತ ಮೊದಲಾದವುಗಳಲ್ಲಿ ಹೇಳಲಾಗಿರುವ ಎಲ್ಲ ಕಥೆಗಳು ವಾಸ್ತವ ಚರಿತ್ರೆಗಳೇ ಆಗಿವೆ. ಎಲ್ಲವೂ ವಾಸ್ತವ. ಇಲ್ಲದ ನೋಡಿ, ವೇದವ್ಯಾಸರು ಈ ಭಾಗವತಮಲ್ಲಿ 5000 ವರ್ಷದಿಂದ ಬರೆಯುವಾಗ 2500 ವರ್ಷದ ನಂತರ ಬುದ್ಧ ಬರ್ತಾನೆ. ಅವರ ತಂದೆ ತಾಯಿ ಎಲ್ಲ ಹೆಸರು ಹೇಗೆ ಹೇಳ್ಬೇಕು ಅವರು? ಮತ್ತೆ 4500 ವರ್ಷ ಆಗುವಾಗ ಚೈತನ್ಯ ಮಹಾಪ್ರಭು ಬರ್ತಾರೆ. ಅವರು ಹುಟ್ಟುವ ಜಾಗ ಇದೆಲ್ಲ ಯಾಕೆ ಹೇಳ್ಬೇಕು ಅವರು? ಅವ್ರಿಗೆ ಬೇರೆ ಕೆಲಸ ಇಲ್ವಾ? ಅವರಿಗೆಲ್ಲ ಕಾಣ್ತದೆ, ಕಟ್ಟುಕತೆ ಅಲ್ಲ. ಆದ್ರೆ ನಮ್ಗೆ ಇದು ಕಟ್ಟುಕತೆ ಆಗ್ತದೆ. ಯಾಕಂದ್ರೆ ನಮ್ಗೆ ಈ ಸೈನ್ಸ್ ಮೇಲೆ ನಂಬಿಕೆ. ಪ್ರಭುಪಾದ ಹೇಳ್ತಾರೆ, ಈ ಸೈನ್ಸ್ ಎಷ್ಟು 500 ವರ್ಷ ಹಿಂದೆ ಬೇಸ್. ನಾವೀಗೆಂತ ಶಾಲೆಯಲ್ಲಿ ಕಲ್ತಾ ಇದ್ದೇವೆ ಅದು 500 ವರ್ಷ. ಅದಕ್ಕಿಂತ ಹಿಂದೆ ನಮ್ಮ ಗುರುಕುಲ, ಭಾರತದಲ್ಲಿ ಗುರುಕುಲ ಎಜುಕೇಶನ್ ಇದ್ದದ್ದು, ಈ ಎಜುಕೇಶನ್ ಇರಲಿಲ್ಲ. ಹಾಗಾಗಿ ನಾವು ಅದನ್ನು ಇದು ಮಾಡಿ ಈಗ ನಾವು ಅದೇ ಮೇನ್ ಅಂತ ಹೇಳುವಂಥದ್ದು, ಇದು ನಮ್ಮ ತಪ್ಪು. ಪುರಾಣಗಳು ಮತ್ತು ಮಹಾಭಾರತದಲ್ಲಿ ಮೊದಲಾದವುಗಳು ಹೇಳಲಾಗಿರುವ ಎಲ್ಲ ಕಥೆಗಳು ವಾಸ್ತವ ಚರಿತ್ರೆಗಳು ಆಗಿವೆ. ಈ ಚರಿತ್ರೆಗಳು ಈ ಲೋಕದವಷ್ಟೇ ಅಲ್ಲ, ಬ್ರಹ್ಮಾಂಡದ ಲಕ್ಷೋಪಲಕ್ಷ ಬೇರೆ ಬೇರೆ ಲೋಕಗಳ ಚರಿತ್ರೆಗಳು ಆಗಿವೆ. ನೋಡಿ, ಈಗ ಈ ಸೈನ್ಸ್ ಅಂತ ಹೇಳುವಂಥದ್ದು ಪ್ರಭುಪಾದ ಹೇಳ್ತಾರೆ ಕೂಪಮಂಡೂಕ ನಾಯ. ಕೂಪಮಂಡೂಕ ನಾಯ ಅಂದ್ರೆ ಫ್ರಾಗ್ ಇನ್ ದ ವೆಲ್. ಈಗ ಬಾವಿಯಲ್ಲಿರುವ ಕಪ್ಪೆ ಅದು ಸಮುದ್ರ ನೋಡ್ಲಿಲ್ಲ, ಸಮುದ್ರದೊಂದು ಕಪ್ಪೆ ಬರ್ತದೆ. ಕಪ್ಪೆ ಬಂದ ಕೂಡಲೇ ಈ ಬಾವಿ ಕಪ್ಪೆ ಹೇಳುವಂಥದ್ದು, ನನ್ನ ಬಾವಿ ಎಷ್ಟು ಕ್ಲೀನ್, ಇದರಲ್ಲಿ ತುಂಬಾ ಹಾಗೆ ಉಂಟು, ಹೀಗೆ ಉಂಟು. ಆಕ್ಚುಲಿ ಆ ಸಮುದ್ರದ ಕಪ್ಪೆ ದೊಡ್ಡ ವಿಶಾಲವಾದ ಸಮುದ್ರ ನೋಡಿದೆ, ಆದ್ರೆ ಇದು ಮಾತಾಡ್ಲಿಕ್ಕೆ ಬಿಡುವುದಿಲ್ಲ ಈ ಕಪ್ಪೆ. ಇದನ್ನೇ ಅವರು ಗ್ಲೋರಿಫೈ ಮಾಡುವಂಥದ್ದು. ಅದೇ ರೀತಿ ಈ ಮೂರ್ಖರು, ಅವರಿಗೆ ಖಾಲಿ ಅವರು ಇರುವ ಜಾಗದ ಬಗ್ಗೆ ಮಾತ್ರ ಗೊತ್ತುಂಟು. ಜಾಸ್ತಿ ಅಂದ್ರೆ ಅಮೇರಿಕಾ, ಭಾರತದಲ್ಲಿದ್ದಾರೆ, ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಕೆನಡಾ, ರಷ್ಯಾ, ಇಷ್ಟು ಗೊತ್ತಿರ್ಬೋದು ಅವರಿಗೆ. ಆದರೆ ಇಲ್ಲಿ ನೋಡಿ, ಈ ಚರಿತ್ರೆಗಳು ಈ ಲೋಕದವಷ್ಟೇ ಅಲ್ಲ, ಬ್ರಹ್ಮಾಂಡದ ಲಕ್ಷೋಪಲಕ್ಷ ಬೇರೆ ಬೇರೆ ಲೋಕಗಳ ಚರಿತ್ರೆಗಳವೇ ಆಗಿವೆ. ಈ ಕಾರಣೋದಕಶಾಹಿ ವಿಷ್ಣು ಅವರ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ, ಅನ್ಲಿಮಿಟೆಡ್ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ರಹ್ಮಾಂಡ ಸೃಷ್ಟಿ ಆಗ್ತದೆ. ಮತ್ತೆ ಆ ಎಲ್ಲ ಬ್ರಹ್ಮಾಂಡಕ್ಕೆ ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ.
ಹಾಗಾಗಿ ಈ ನಮ್ಮ ಯಾವುದು ಚರಿತ್ರೆಗಳು, ಪುರಾಣಗಳು ಎಲ್ಲ ಬ್ರಹ್ಮಾಂಡದಲ್ಲಿ ಎಂತೆಲ್ಲ ಆಗ್ತದೆ ಎಲ್ಲ ಹೇಳ್ತದೆ. ಆದರೆ ನಮ್ಮ ಈ ಸೋ ಕಾಲ್ಡ್ ಸೈನ್ಸ್ ಅದು ಫ್ರಾಗ್ ಇನ್ ದ ವೆಲ್, ಕೂಪಮಂಡುಕ ನಾಯ, ಅದರ ಬಾವಿಯಲ್ಲಿ ಎಷ್ಟುಂಟು ಅಷ್ಟು ಮಾತ್ರ, ಅದಕ್ಕೆ ಸಮುದ್ರ ಗೊತ್ತಿಲ್ಲ. ಹಾಗಾಗಿ ಈ ಯಂಗ್ಸ್ಟರ್ಸ್ ಎಲ್ಲ ನೋಡಿ, ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ ಯಂಗ್ಸ್ಟರ್ಸ್ ಎಲ್ಲ ಮುಗ್ಧರು, ಆದರೆ ಎಜುಕೇಶನ್ ಸಿಸ್ಟಮ್ ಅವನ್ನು ಡಲ್ ಅಟೆಂಡ್ ಮಾಡ್ತಾ ಉಂಟು, ಪೆದ್ದರಾಗಿ ಮಾಡ್ತಾ ಉಂಟು. ಯಾಕೆಂದ್ರೆ ಇವರು ವೇದವ್ಯಾಸರು ಹೇಳಿದ್ದಾರೆ, ಪ್ರಾಯಣ ಅಲ್ಪಾಯುಷ ಸಭ್ಯ ಕಲವು ಅಸ್ಮಿನ್ ಯುಗೆ ಜನ ಮಂದ. ಮಂದ ಅಂದ್ರೆ ದಡ್ಡ, ಸುಮಂದ ಶತದಡ್ಡ. ಕಲಿಯುಗದ ಜನರು ಇದಂತೆ. ಯಾಕೆಂದ್ರೆ ಇಲ್ಲಿ ತನಕ ನಮಗೆ ಕೃಷ್ಣನ ಬಗ್ಗೆ ಅರ್ಥ ಆಗುದ್ರೆ ನಾವು ದಡ್ಡರು, ಕೃಷ್ಣನ ಬಗ್ಗೆ ಅರ್ಥ ಆಗಿದ್ರೆ ನಾವು ದಡ್ಡರಲ್ಲ, ನಾವು ಬುದ್ಧಿವಂತರು. ಈ ಭಾಗವತಮಲ್ಲಿ ಕೂಡ ಶ್ಲೋಕ ಉಂಟು, ಕೃಷ್ಣ ವರ್ಣಂ ತುಷಾ ಕೃಷ್ಣಂ ಸಂಗೋಪಾಂಗಾಸ ಪಾರ್ಷದಂ ಯಜ್ಞ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಶ. ಸುಮೇಧಶ ಅಂದ್ರೆ ಬುದ್ಧಿವಂತರು. ಬುದ್ಧಿವಂತರು ಈ ಸಂಕೀರ್ತನ ಯಜ್ಞ ತಗೊಳ್ತಾರೆ ಅಂತ ಉಂಟು. ಹಾಗಾಗಿ ಈ ದಡ್ಡರಿಗೆ ಅಲ್ಲ, ಪೆದ್ದರಿಗೆ ಅಲ್ಲ. ಆದ್ರೆ ಈ ಪೆದ್ದರನ್ನು ಕೂಡ ನಾವು ಬುದ್ಧಿವಂತರು ಮಾಡ್ಬೋದು ಯಾವಾಗ ಅವರಿಗೆ ಕೃಷ್ಣ ಪ್ರಜ್ಞೆ ಕೊಟ್ರೆ ಆಗ ಆಗ್ತದೆ. ಆದ್ರೆ ಇನಿಷಿಯಲ್ ಆಗಿ ಅವರಿಗೆ ಒಪ್ಪಲಿಕ್ಕೆ ಕಷ್ಟ. ಚರಿತ್ರೆಗಳು ಲೋಕದ ಅಲ್ಲ, ಬ್ರಹ್ಮಾಂಡದ ಲಕ್ಷೋಪಲಕ್ಷ ಬೇರೆ ಬೇರೆ ಲೋಕಗಳ ಚರಿತ್ರೆಗಳು ಆಗಿವೆ. ಇಂತಹ ನಮ್ಮ ಲೋಕಕ್ಕೆ ಅತೀತವಾದ ಬೇರೆ ಲೋಕದ ಚರಿತ್ರೆಗಳು ಅವರಿಗೆ ನಂಬುವುದಕ್ಕೆ ಅನರ್ಹವೆಂಬಂತೆ ಕಾಣಿಸುತ್ತದೆ. ಪ್ರಭುಪಾದ ಹೇಳ್ತಾರೆ, ನಿನ್ನ ಸಣ್ಣ ಮೆದುಳು ನಿನಗೆ ಎಷ್ಟು ಅರ್ಥ ಆಗ್ಬೋದು? ನಿನ್ನ ಅಹಂಕಾರದಲ್ಲಿ ಹೇಳ್ತೀಯ ಕೃಷ್ಣನ ತೋರಿಸು. ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಪ್ರಭುಪಾದ ಹತ್ರ ಅಮೆರಿಕದಲ್ಲಿ ಬಂದು ನನಗೆ ಕೃಷ್ಣನ ತೋರಿಸು ಈ ರೀತಿ ಅಂದ್ರೆ ಅದು ಅಹಂಕಾರ. ಅಹಂಕಾರ ಅಂದ್ರೆ ಶಾಲೆಯಲ್ಲಿ ಟೀಚರ್ ಹತ್ರ ಹೇಳ್ತಾರೆ ನಮ್ಗೆ, ಈಗ ಟೀಚರ್ ಅಂತ ಹೇಳಿದ್ರೆ ಅದು ಅಂದ್ರೆ ಟೀಚರ್ನವ್ರು ಕೂಡ ಹಾಗೆ. ಪ್ರಭುಪಾದ ಚೀಟರ್ಸ್ ಆರ್ ಇನ್ ದ ನೇಮ್ ಆಫ್ ಟೀಚರ್ಸ್. ಯಾರಿಗೆ ಕೃಷ್ಣ ಪ್ರಜ್ಞೆ ಗೊತ್ತಿಲ್ಲ ಅವರು ಚೀಟರ್ಸ್, ಟೀಚರ್ಸ್ ಅಲ್ಲ, ಪ್ರಭುಪಾದ ಹೇಳುವಂಥದ್ದು. ಅದೇ ರೀತಿ ಅಲ್ಲಿ ಅವರ ಸೋಕಾಲ್ ಟೀಚರ್ಸ್ಗೆ ಪ್ರಶ್ನೆ ಮಾಡಿದಾಗ ಇಲ್ಲಿ ಪ್ರಭುಪಾದ ಕೂಡ ಪ್ರಶ್ನೆ ಮಾಡುವಂತ, ನನಗೆ ಕೃಷ್ಣ ತೋರಿಸು ಅಹಂಕಾರದಲ್ಲಿ. ಪ್ರಭುಪಾದ ಹೇಳ್ತಾರೆ, ನಿನ್ನ ಸಣ್ಣ ಮೆದುಳು ನಿನಗೆ ಎಷ್ಟು ನೋಡ್ಬೋದು? ಹಬ್ಬ ಅಂದ್ರೆ 1-2 ಕಿಲೋಮೀಟರ್ ನೋಡ್ಬೋದು, ಜಾಸ್ತಿ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಹಂಕಾರವನ್ನು ಬಿಡು, ಅಹಂಕಾರದಿಂದ ನೀನ್ ನಮ್ರತೆಗೆ ಆಗು, ನಮ್ರತೆ ಆಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸು, ಮತ್ತೆ ನಿಂಗೆ ಕಾಣ್ಬೋದು. ಅದಕ್ಕೆ ಪ್ರೊಸೆಸ್ ಉಂಟು, ಪ್ರೊಸೆಸ್ ಫಾಲೋ ಮಾಡಿದ್ರೆ ಕಾಣ್ಬೋದು. ಬೇರೆ ಬೇರೆ ಲೋಕಗಳಿಗೆ ಸಂಬಂಧಿಸಿದ ಕೆಲವು ಚಾರಿತ್ರಿಕ ಸಂಗತಿಗಳು ಈ ಲೋಕದ ನಮ್ಮ ಅನುಭವದೊಂದಿಗೆ ತಾಳೆಯಾಗುವುದಿಲ್ಲ ಎಂಬುದು ಅವರಿಗೆ ಗೊತ್ತಾಗುವುದಿಲ್ಲ. ಅವು ಬೇರೆ ಬೇರೆ ಲೋಕಗಳಿಗೆ ಬೇರೆ ಬೇರೆ ಸಂದರ್ಭ, ಕಾಲ ಮತ್ತು ಸನ್ನಿವೇಶಗಳಲ್ಲಿ ನಡೆದಂತಹ ಘಟನೆಗಳು ಎಂಬುದನ್ನು ನಾವು ಗಮನಿಸಿದಾಗ ಪುರಾಣಗಳಲ್ಲಿ ಬರುವ ಕಥೆಗಳು ವಿಸ್ಮಯಕಾರಿಯಾದವು ಯಾವುದು ಇಲ್ಲ, ಅವು ಕಾಲ್ಪನಿಕವು ಅಲ್ಲ ಎಂಬುದು ತಿಳಿಸುತ್ತದೆ. ನೋಡಿ, ಕಾಲಕ್ಕೆ ತಕ್ಕ ಕೋಲ ಅಂದ್ರೆ ಬೇರೆ ಬೇರೆ ಸನ್ನಿವೇಶಕ್ಕೆ ಬೇರೆ ಬೇರೆ ಕೃಷ್ಣ ಆ ಇನ್ಸ್ಟ್ರಕ್ಷನ್ ಮಾಡಿದ್ದಾನೆ. ಅದು ಜನರಿಗೆ ಅರ್ಥ ಆಗುವುದಿಲ್ಲ. ಅವು ಓಕೆ, ಒಬ್ಬನ ಅನ್ನ ಇನ್ನೊಬ್ಬನಿಗೆ ವಿಷ ಎಂಬ ನಾನುಡಿಯನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಡಬೇಕು. ಅಂದ್ರೆ ಈಗ ಹೇಗಂದ್ರೆ ನಮ್ಮ ಈಗ ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿ ಉಂಟು. ಈಗ ಹೇಗಂದ್ರೆ ನಾವು ಇದನ್ನು ಹೇಗೆ ತಿಳಿಬೇಕಂದ್ರೆ, ಒಬ್ಬರ ಅನ್ನ ಇನ್ನೊಬ್ಬನಿಗೆ ವಿಷ ಎಂಬ ನಾನುಡಿಯನ್ನು ನಾವು ಯಾವಾಗಲೂ ನೆನಪಿಕೊಳ್ಳಬೇಕು. ಹೇಗೆಂದ್ರೆ ಬೇರೆ ಬ್ರಹ್ಮಾಂಡದಲ್ಲಿ ಬೇರೆ ರೀತಿ ಇರ್ಬೋದು, ನಮ್ಮ ಈ ಬ್ರಹ್ಮಾಂಡದಲ್ಲಿ ಬೇರೆ ರೀತಿ. ಅದರ ಅರ್ಥ ಎಂತ ಅಂದ್ರೆ ನಮ್ದು ಸರಿ, ಅದು ತಪ್ಪ ಹಾಗೆ ಅಲ್ಲ. ಕೃಷ್ಣ ಎಂತ ಅಂದ್ರೆ ಆ ಸಿಚುವೇಶನ್ ತಕ್ಕ ಎಲ್ಲವನ್ನು ಕೊಟ್ಟಿದ್ದಾನೆ, ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ. ಇದು ನಾವು ತಿಳಿಬೇಕು. ಆದ್ರೆ ಪುರಾಣಗಳಲ್ಲಿ ಬರುವ ಕಥೆಗಳು ಮತ್ತು ಚರಿತ್ರೆಗಳನ್ನು ಕೇವಲ ಕಾಲ್ಪನಿಕೆಯನ್ನು ನಾವು ಯಾವತ್ತೂ ಅಲ್ಲೇ ಗಳೆಯಬಾರದು. ಇದು ನಮ್ಮ ಮಾಡೋ ದೊಡ್ಡ ತಪ್ಪು. ವ್ಯಾಸರಂತ ಮಹಾ ಋಷಿಗಳು ಕೇವಲ ಕಾಲ್ಪನಿಕ ಕಥೆಗಳನ್ನು ತಮ್ಮ ಸಾಹಿತ್ಯದಲ್ಲಿ ಬಣ್ಣಿಸುವಂತವರಲ್ಲ. ಅಂದ್ರೆ ಅವರಿಗೆ ಬೇರೆ ಕೆಲಸ ಇಲ್ವಾ ಕಾಲ್ಪನಿಕ ಕಥೆಗಳನ್ನು ಬರೀಲಿಕ್ಕೆ? ಅವರು ಶಕ್ತಾವೇಶದ ಅವತಾರ ಕೃಷ್ಣನ, ಇದು ನಾವು ತಿಳಿಬೇಕು. ಶ್ರೀಮದ್ ಭಾಗವತದಲ್ಲಿ ಬೇರೆ ಬೇರೆ ಲೋಕಗಳ ಚರಿತ್ರೆಗಳಿಂದ ಆಯ್ದ ಚಾರಿತ್ರಿಕ ಸಂಗತಿಗಳನ್ನು ವರ್ಣಿಸಲಾಗಿದೆ. ಈಗ ನೋಡಿ, ಇದಕ್ಕೊಂದು ಸಣ್ಣ ಉದಾಹರಣೆ. ಇಲ್ಲಿ ನಾವು ವಿಮಾನ ಹೇಗೆ ತಯಾರಿಸುವಂಥದ್ದು, ಬರ್ಡ್ ಇಂಡಸ್ಟ್ರಿ ಮಾಡ್ಬೇಕು ನಾವು. ದೊಡ್ಡ ಇಂಡಸ್ಟ್ರಿಯಲ್ಲಿ ಅದನ್ನು ತಯಾರು ಮಾಡಿ ಮತ್ತೆ ಅದಕ್ಕೆ ಹೋಗ್ಲಿಕ್ಕೆ ಪ್ಯೂರ್ ಪೆಟ್ರೋಲ್ ಹಾಕ್ಬೇಕು.
ಈ ವಿಮಾನ ಹೋಗ್ಲಿಕ್ಕೆ. ಆದರೆ ನೀವು ಭಾಗವತಮಲ್ಲಿ ನೋಡಿ, ಚಿತ್ರಕೇತು ಮತ್ತು ತುಂಬಾ ಮಂದಿ ಇರ್ತಾರೆ, ಎಲ್ಲದರ ಅವರದೇ ಆದ ಸ್ವಂತ ವಿಮಾನ ಉಂಟು. ಇದು ಹೇಗೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಇಲ್ಲಿ ಬಡ್ ಇಂಡಸ್ಟ್ರಿಯಿಂದ ವಿಮಾನ ತಯಾರಿ ಆಗುವಂಥದ್ದು ಅದು ಅಲ್ಲಿ ಹಾಗೆ ಅಲ್ಲ. ಅಲ್ಲಿ ಕೇವಲ ಮಂತ್ರದಿಂದ ವಿಮಾನ ಬರ್ತದೆ. ಅಂದ್ರೆ ಇಲ್ಲಿ ಸ್ಥೂಲ, ಅಲ್ಲಿ ಸೂಕ್ಷ್ಮ. ಇದು ನಾವು ತಿಳಿಬೇಕು. ಅಂದ್ರೆ ನಾವು ಎಣಿಸುದು ನಾವು ಅಡ್ವಾನ್ಸ್ಮೆಂಟ್, ನಾವು ವಿಮಾನ ತಯಾರು ಮಾಡಿದ್ದೇವೆ, ನಾವು ಅಡ್ವಾನ್ಸ್ಮೆಂಟ್. ಪ್ರಭುಪಾದ ಹೇಳ್ತಾರೆ, ಯಾವುದೇ ಎಫರ್ಟ್ ಇಲ್ಲದೆ ಶಾಸ್ತ್ರದಲ್ಲಿ ಅವರು ವಿಮಾನ ತಯಾರು ಮಾಡಿದ್ದಾರೆ. ಯಾವುದೇ ಎಫರ್ಟ್ ಇಲ್ಲ. ಈಗ ನಾವು ಹೇಳುವಂಥದ್ದು, ನಾವು ಭಾರತದಲ್ಲಿ ನ್ಯೂಕ್ಲಿಯರ್ ವೆಪನ್ ಉಂಟು, ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಇದು ಉಂಟು, ಅಟಾಮಿಕ್ ಬಾಂಬ್ ಇದೆಲ್ಲ ಉಂಟು ಅಂತ ಹೇಳ್ತೀವಿ. ಅದಕ್ಕೆ ನಾವು ಬಡ್ ಇಂಡಸ್ಟ್ರಿ ಮಾಡಿ ತುಂಬಾ ತಯಾರು ಮಾಡಿದ್ದೇವೆ. ಆದ್ರೆ ಅರ್ಜುನ ಹತ್ರ ಆ ವಿದ್ಯೆ ಇತ್ತು. ಎಂತ ವಿದ್ಯೆ? ಅಶ್ವತ್ಥಾಮ ಆ ಬ್ರಹ್ಮಾಸ್ತ್ರ ಮಾಡುವಾಗ ಅದನ್ನು ನಲ್ಲಿಫೈ ಮಾಡುವಂತ ವಿದ್ಯೆ ಇತ್ತು. ಅದು ಹೇಗೆಂದ್ರೆ ಅದು ಜಸ್ಟ್ ಒಂದು ಸೈನ್ಸ್, ಖಾಲಿ ಒಂದು ಮಂತ್ರದಿಂದ ಅದನ್ನು ಮಾಡಿದ. ಹಾಗಾಗಿ ನಾವು ಹೇಳಿಸುವಂಥದ್ದು ಇದು ನಮಗೆ ಇಂಡಸ್ಟ್ರಿಯಿಂದ ಮಾತ್ರ ಅದು ಇಲ್ಲ. ಇದು ನಮ್ಮ ತಪ್ಪು ವಿಚಾರ. ಶಾಸ್ತ್ರದಲ್ಲಿ ವಿದೌಟ್ ಎಫರ್ಟ್ ಅದು ಆಗ್ತಾ ಇತ್ತು. ಈಗ ನೋಡಿ ಹೇಗಂದ್ರೆ, ಈಗ ಎಕ್ಸಾಂಪಲ್ ಬೆಂಕಿಯನ್ನು ಹೊತ್ತಿಸಲಿಕ್ಕೆ ನಾವು ಮ್ಯಾಚ್ ಬಾಕ್ಸ್, ಅದಕ್ಕೆ ನಾವು ಒಂದು ಫ್ಯಾಕ್ಟ್ರಿ ಮಾಡಬೇಕು. ಆದ್ರೆ ಹಿಂದಿನ ಕಾಲದಲ್ಲಿ ಮಂತ್ರದಿಂದ ಬೆಂಕಿ ಅಂತ ತರ್ತಾ ಇದ್ರು. ಇದು ಹೇಗೆ? ಇದಕ್ಕೆ ಹೇಳುವಂಥದ್ದು ಶಾಸ್ತ್ರ. ನೋಡಿ, ಮತ್ತೆ ನಾವು ಎಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ನಮಗೆ ಒಂದು ಮಗು ಆಗ್ಬೇಕು. ಮಗು ಆಗುವಾದ್ರೆ ನಾವು ಮದುವೆ ಆಗ್ಬೇಕು, ಮತ್ತೆ ಹೆಂಗಸು 9 ತಿಂಗಳು ಗರ್ಭಿಣಿ ಆದ್ಮೇಲೆ ಮತ್ತೆ ಮಗು ಆಗುವಂಥದ್ದು. ಆದ್ರೆ ಮಹಾವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಮಹಾವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣು ಬರುವಂಥದ್ದು. ಆ ಗರ್ಭೋದಕಶಾಹಿ ವಿಷ್ಣು ಹೊಕ್ಕಳಿಂದ ಹುಟ್ಟುವಂಥದ್ದು. ಗರ್ಭೋದಕಶಾಹಿ ವಿಷ್ಣುವಿಗೆ ಮದುವೆ ಆಗ್ಬೇಕಂತ ಅಗತ್ಯ ಇಲ್ಲ. ಮತ್ತೆ ಬ್ರಹ್ಮನಿಂದ ಅನ್ಲಿಮಿಟೆಡ್ ಜೀವಿಗಳು ಹುಟ್ಟುವಂಥದ್ದು. ಇದನ್ನೆಲ್ಲ ಕೇಳುವಾಗ ನಮ್ಮ ತಲೆ ಅಂದ್ರೆ ಟೋಟಲಿ ಸ್ಪಿನ್ ಆಗ್ತದೆ. ಇದು ಹೇಗೆ? ಮತ್ತೆ ನಾವು ಎಂತ ಅಂದ್ರೆ ಅದು ಎಂತ ಹೇಳ್ತದೆ, ಅದು ಬೋಗಸ್. ಯಾಕಂದ್ರೆ ಹಾಗೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಯಾಕೆ ನನ್ನ ಪ್ರಕಾರ ಅದು ನನಗೆ ಅರ್ಥ ಆಗುದಿಲ್ಲ, ಹಾಗೆ ಸಾಧ್ಯವಿಲ್ಲ. ಇದು ನಮ್ಮ ಮೂರ್ಖತನ. ಎಂತಂದ್ರೆ ಈ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು. ಅಂದ್ರೆ ಯಾವುದೇ ನಮ್ಗೆ ಆದ್ರೆ ಆ ತಾಯಿ ಗರ್ಭದಿಂದ ಬರುವಂಥದ್ದು. ಹಾಗಾಗಿ ನಾವೆಂತ ಅಂದ್ರೆ ಪ್ಲಾನ್ ಮಾಡುವಂಥದ್ದು ಈಗ ಯಂಗ್ಸ್ಟರ್ಸ್ ಹೆಚ್ಚಾಗಿ ಹೇಗಂದ್ರೆ ಹಾಗೆ ಹುಟ್ಲಿಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ಮದುವೆ ಆಗಿ ತಾಯಿ ಹತ್ರ, ಹಾಗಾಗಿ ಅದು ಬೋಗಸ್. ಇದು ನಾವು ಈ ವಿಚಾರಕ್ಕೆ ಬರುವುದು. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಅದು ಬೋಗಸ್. ಇದು ನಮ್ಮ ತಪ್ಪು ಕಲ್ಪನೆ, ಇದು ನಮ್ಮ ತಪ್ಪು ಥಿಂಕಿಂಗ್. ಹೇಗಂದ್ರೆ ಈಗ ಹೆಚ್ಚಿನವರು ನಮಗೆ ಗಾಳಿಯನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಅದು ಗಾಳಿ ಉಂಟು. ಅದರ ಅರ್ಥ ಎಂತ? ನನ್ಗೆ ನೋಡ್ಲಿಕ್ಕೆ ಆಗ ಗಾಳಿ ಇಲ್ಲ ಅಂತಲ್ಲ, ಗಾಳಿ ಉಂಟು, ಆದ್ರೆ ನಂಗೆ ನೋಡ್ಲಿಕ್ಕೆ ಆಗುದಿಲ್ಲ. ಇದು ನಾವು ಈ ಕನ್ಕ್ಲೂಷನ್ ನಾವು ಬರಬೇಕು. ಆದ್ರಿಂದಲೇ ಅಧಿಕಾರವಾಣಿಯಿಂದ ಮಾತಾಡಬಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳೆಲ್ಲ ಭಾಗವತವನ್ನು ಮಹಾಪುರಾಣವೆಂದು ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಎಲ್ಲ ಶುದ್ಧ ಭಕ್ತರು ಒಪ್ಪಿಕೊಂಡಿದ್ದಾರೆ. ಈ ಚರಿತ್ರೆಗಳ ವಿಶೇಷ ಮಹತ್ವವೇನೆಂದರೆ, ಎಲ್ಲಾ ಚರಿತ್ರೆಗಳು ಬೇರೆ ಬೇರೆ ಕಾಲ ಮತ್ತು ಸನ್ನಿವೇಶಗಳಲ್ಲಿ ಭಗವಂತನ ಬೇರೆ ಬೇರೆ ಚಟುವಟಿಕೆಗಳಿಗೆ ಸಂಬಂಧಿಸಿದವುಗಳಾಗಿವೆ. ಅಂದ್ರೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ. ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವಿಗಳಲ್ಲಿ ಶುಕಮುನಿಗಳು ಸರ್ವಶ್ರೇಷ್ಠರು. ಅವರು ಟೋಟಲ್ ಮುಕ್ತಾತ್ಮರು, ಆತ್ಮ ಸಾಕ್ಷಾತ್ಕಾರ ಪಡೆದರು. ಅಂತಹ ಶುಕಮುನಿಗಳು ಭಾಗವತನು ಅಧ್ಯಯನದ ವಿಷಯವಾಗಿ ತಮ್ಮ ತಂದೆ ವ್ಯಾಸದೇವರಿಂದ ಸ್ವೀಕರಿಸು. ಅಂದ್ರೆ ಈ ಶುಕಮುನಿಗೆ ತಂದೆಯಿಂದ ಬಂತು, ವ್ಯಾಸದೇವರಿಂದ ಪರಮಾಧಿಕಾರಿಯಾಗಿದ್ದ ವ್ಯಾಸದೇವರು ಶ್ರೀಮದ್ ಭಾಗವತದ ವಸ್ತು ವಿಷಯವು ಅತ್ಯಂತ ಮುಖ್ಯವಾದುದರಿಂದ ಭಾಗವತ ಸಂದೇಶವನ್ನು ಮೊಟ್ಟ ಮೊದಲು ತಮ್ಮ ಸರ್ವಶ್ರೇಷ್ಠ ಪುತ್ರನಾದ ಶುಕಮುನಿಗಳಿಗೆ ನೀಡಿದರು. ನೋಡಿ, ಅವರು ಸರ್ವಶ್ರೇಷ್ಠನಾದ ಶುಕಮುನಿಗಳಿಗೆ ನೀಡಿದರು. ಅದನ್ನು ಹಾಲಿನ ಕೆನೆಗೆ ಹೋಲಿಸಲಾಗಿದೆ. ಎಂತ? ವೈದಿಕ ಸಾಹಿತ್ಯವು ಜ್ಞಾನದ ಕ್ಷೀರಸಾಗರದ ಆಗಿದೆ. ಕೆನೆ ಅಥವಾ ಬೆಣ್ಣೆಯು ಹಾಲಿನ ತುಂಬಾ ಸಾರವತ್ತವಾಗಿದೆ, ರುಚಿಕರವಾದ ಅಂಶ. ಈಗ ನೋಡಿ, ಈ ಹಾಲಿನ ಕೆನೆ, ಈ ಹಾಲನ್ನು ನಾವು ತುಂಬಾ ಬಾಯ್ಲ್ ಮಾಡಿದ್ರೆ ಮತ್ತೆ ಅದು ಕೆನೆ ಬರ್ತದೆ. ಅದು ಆಕ್ಚುಲಿ ತುಂಬಾ ಟೇಸ್ಟ್.
ಈಗ ನಾವು ಈ ಸ್ವೀಟ್ ರಬ್ಡಿ ಮಾಡುವುದಂದ್ರೆ ಈ ಹಾಲು ತುಂಬಾ ಕಂಡೆನ್ಸ್ಡ್ ಆಗಬೇಕು, ಮತ್ತೆ ಅದು ಥಿಕ್ನೆಸ್ ಬರ್ತದೆ, ಆಗ ಅದು ತುಂಬಾ ಟೇಸ್ಟ್. ಅಥವಾ ಬೆಣ್ಣೆ ಕೂಡ ಹಾಗೆ ಹಾಲಿನ ತುಂಬಾ ಸಾರಬದ್ಧವಾಗಿದೆ. ಅದೇ ರೀತಿ ಶ್ರೀಮದ್ ಭಾಗವತವು ಕೂಡ ಅಷ್ಟು ಅದು ಟೇಸ್ಟ್, ರೈಪ್ ಆನ್ ಫ್ರೂಟ್. ಏಕೆಂದ್ರೆ ಅದು ಭಗವಂತನ ಮತ್ತು ಅವನ ಭಕ್ತರ ನಾನಾ ರೀತಿಯ ಸವಿಯಾದ ಬೋಧಕವಾದ ಮತ್ತು ಅಧಿಕೃತವಾದ ಕಾರ್ಯಗಳನ್ನು ಒಳಗೊಂಡಿವೆ. ಅಂದ್ರೆ ಪೂರ್ತಿ ಈ ಭಕ್ತರ ಮತ್ತೆ ಕೃಷ್ಣನ ಅಲ್ಲಿ ಗ್ಲೋರಿಫಿಕೇಶನ್ ಇರುವಂತದ್ದು, ಹಾಗಾಗಿ ಅದು ತುಂಬಾ ಟೇಸ್ಟ್. ಆದರೆ ಭಾಗವತ ಸಂದೇಶವನ್ನು ಶ್ರದ್ಧಾಹೀನರಿಂದ, ನಾಸ್ತಿಕರಿಂದ ಮತ್ತು ಜನಸಾಮಾನ್ಯರಿಗೆ ಭಾಗವತವನ್ನು ಬೋಧಿಸುವ ಒಂದು ವ್ಯಾಪಾರ ಮಾಡಿಕೊಂಡ ವೃತ್ತಿಪರ ಬೋಧಕರಿಂದ ಕೇಳುವುದರಲ್ಲಿ ಏನು ಲಾಭವಿಲ್ಲ. ನೋಡಿ, ನಾನು ಮೊನ್ನೆ ಒಬ್ರು ನನ್ನ ಪರಿಚಯದವರು ನಾನು ಕೇಳಿದೆ, ನೀವು ಕ್ಲಾಸಿಗೆ ಬನ್ನಿ ಅಂತ, ಭಾಗವತ ಕ್ಲಾಸ್ಗೆ. ಇಲ್ಲ, ನಾನು ಭಾಗವತ ಓದ್ತಾ ಇದ್ದೇನೆ. ನಾನು ಕೇಳಿದೆ, ಯಾರು ಅದ್ರದ್ದು ಅಂತ. ಅದು ಪುಸ್ತಕ ಅವರು ಹೆಸರು ಕೂಡ ಹೇಳಿದ್ರು. ನೋಡಿ, ಅದು ತುಂಬಾ ಪ್ರಸಿದ್ಧ, ಅಂದ್ರೆ ತುಂಬಾ ಫೇಮಸ್. ನಾನು ಅದು ಹೆಸರು ಹೇಳುವುದಿಲ್ಲ, ನಾವು ಈ ಸಂಸ್ಥೆ ಹೆಸರು ಹೇಳಬಾರ್ದು. ಆದ್ರೆ ಅದರಲ್ಲಿ ಪೂರ್ತಿ ಬೋಗಸ್ ಇರುವಂಥದ್ದು ಒಳಗೆ. ಇದು ತುಂಬಾ ಫೇಮಸ್, ಭಾರತದಲ್ಲಿ ತುಂಬಾ ಫೇಮಸ್ ಒಂದು ಸಂಸ್ಥೆ. ಆದ್ರೆ ಯಾಕಂದ್ರೆ ನಾನು ಅವ್ರ ಹತ್ರ ಹೇಳಿದೆ, ನೀವು ಫೋಟೋ ತೆಗೆದು ಕಳಿಸಿ ಅಂತ. 5 ಪೇಜ್ ನಾನು ಓದಿದ್ದೆ. ಈ ಭಕ್ತರಿಗಂತೂ ಈ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಅದು ಓದ್ಲಿಕ್ಕೆ ಆಗ್ಲಿಕ್ಕಿಲ್ಲ ದಯವಿಟ್ಟು. ಯಾಕಂದ್ರೆ 5 ಪೇಜಲ್ಲಿ ಟೋಟಲ್ ಕೃಷ್ಣನ ಕಂಡೆಮ್ ಮಾಡಿ ಹಾಕಿದ್ದಾರೆ. ಟೋಟಲ್ ಕೃಷ್ಣನಿಗೆ ಜಾಗವೇ ಇಲ್ಲ ಅಲ್ಲಿ ಅವ್ರ ಭಾವಾರ್ಥದಲ್ಲಿ. ಬೇರೆ ರೀತಿಯ ತಪ್ಪು ಕಲ್ಪನೆ, ಎಂತೆಂತ ಭಾವಾರ್ಥದಲ್ಲಿ ಎಂತೆಂತ ಬರ್ತಿದ್ದಾರೆ. ಅದನ್ನು ಓದಿದ್ರೆ ಭಗವದ್ ಭಕ್ತರು 1 ಪೇಜ್ ಕೂಡ ಓದ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಈ ರೀತಿ ಉಂಟು ನೋಡಿ. ಅವರೆಂತ ಅಂದ್ರೆ ಇಲ್ಲಿ ಹೇಳುದು, ಆದರೆ ಭಾಗವತ ಸಂದೇಶವನ್ನು ಶ್ರದ್ಧಾಹೀನರಿಂದ, ನಾಸ್ತಿಕರು, ಮತ್ತೆ ಅವರ ಕೃಷ್ಣನನ್ನು ನಂಬುದಿಲ್ಲ, ಕೃಷ್ಣನಿಗೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ, ಇಂಥ ತುಂಬಾ ಸಂಸ್ಥೆಗಳುಂಟು. ನಾನು ಹೇಳ್ತೇನೆ, ತುಂಬಾ ಸಂಸ್ಥೆಗಳು ಭಾಗವತ ಬರೆದಿದ್ದಾರೆ. ದಯವಿಟ್ಟು ಓದಬೇಡಿ ಆ ಸಂಸ್ಥೆಯಿಂದ. ಯಾಕಂದ್ರೆ ನಿಮ್ಗೆ ಆ ಕೃಷ್ಣನ ಮೇಲೆ ಪ್ರೀತಿ ಬರುವುದಿಲ್ಲ, ಪ್ರೇಮ. ಆಕ್ಚುಲಿ ಭಾಗವತ ಓದುದು ಯಾಕೆ? ಕೃಷ್ಣನ ಮೇಲೆ ಪ್ರೇಮ ಬರ್ಲಿಕ್ಕೆ. ಅದರಲ್ಲಂತೂ ಜನ್ಮದಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಇಂಥ ತುಂಬಾ ಉಂಟು ಸಂಸ್ಥೆ. ಜನಸಾಮಾನ್ಯ ಭಾಗವತವನ್ನು ಬೋಧಿಸುವನ್ನೇ ಒಂದು ವ್ಯಾಪಾರ. ಮತ್ತೆ ನೋಡಿ, ಈ ವೃಂದಾವನಕ್ಕೆ ಹೋದ್ರೆ ಅಲ್ಲಿ ಎಲ್ಲ ಈ ಭಾಗವತ ಹೇಳುವಂಥದ್ದು, ಮತ್ತೆ ಅದು ಬಿಸ್ನೆಸ್, ಹಣ ಕೊಡಿ ಅಂತ ಹೇಳುವಂಥದ್ದು. ಈ ರೀತಿ ಅಲ್ಲ. ಈ ಭಾಗವತವನ್ನು ವ್ಯಾಪಾರ ಮಾಡಿಕೊಂಡ ವೃತ್ತಿಪರ ಬೋಧಕರಿಂದ ಕೇಳುವುದರಲ್ಲಿ ಏನೂ ಲಾಭವಿಲ್ಲ. ಇದನ್ನು ಶುಕಮುನಿಗಳಿಗೆ ಒಪ್ಪಿಸಲಾಯಿತು. ಅವರಿಗೆ ಭಾಗವತವನ್ನು ಒಂದು ಉದ್ಯಮವಾಗಿ ಮಾಡುವ ಅಗತ್ಯವಿರಲಿಲ್ಲ. ನೋಡಿ, ಅವರು ಉದ್ಯಮವಾಗಿ ಮಾಡಲಿಲ್ಲ. ಯಾರು? ಶುಕಮುನಿ. ಅಂತ ವ್ಯಾಪಾರ ಮಾಡಿ ತಮ್ಮ ಕುಟುಂಬವನ್ನು ನಿರ್ವಹಿಸುವ ಅಗತ್ಯ ಅವರಿಗಿರಲಿಲ್ಲ. ಈ ವೃಂದಾವನದಲ್ಲಿ ಈ ಭಾಗವತ ಕ್ಲಾಸ್ ಮಾಡುವಂಥದ್ದು, ಮತ್ತೆ ಹಣ ಕೇಳುವಂಥದ್ದು, ಮತ್ತೆ ಅವರಿಂದ ಅದನ್ನ ಕುಟುಂಬ ಹೋಗುವಂಥದ್ದು. ಈ ರೀತಿ ನಾವು ಮಾಡಬಾರ್ದು. ಆದ್ರಿಂದ ಶ್ರೀಮದ್ ಭಾಗವತವನ್ನು ಶುಕಮುನಿಗಳ ಪ್ರತಿನಿಧಿಯನ್ನು ನಾವು ಕೇಳಬೇಕು. ಪ್ರತಿನಿಧಿ ಅಂದ್ರೆ ಗುರು ಪರಂಪರೆಯಿಂದ ಬಂದವರನ್ನ ಕೇಳಬೇಕು. ಅಂತಹ ಪ್ರತಿನಿಧಿಗಳು ಕೌಟುಂಬಿಕ ತೊಡಗುಗಳಿಲ್ಲದಂತಹ ಸನ್ಯಾಸವನ್ನು ಸ್ವೀಕರಿಸಿದವರ ಆಗಿರಬೇಕು. ಅಂದ್ರೆ ಈ ಕೌಟುಂಬಿಕ ಎಂತ ಹೇಳುದು, ಅಟ್ಯಾಚ್ಮೆಂಟ್ ಇದ್ದವರಿಂದ ನಾವು ಭಾಗವತನ ಕೇಳಬಾರ್ದು. ಟೋಟಲಿ ಅಂದ್ರೆ ಅವರಿಗೆ ಅವರ ಒಂದು ಕೃಷ್ಣನ ಗ್ಲೋರಿಫೈ ಮಾಡ್ಲಿಕ್ಕೆ ಮಾಡುವಂತ ಅವರಿಂದ ನಾವು ಕೇಳಬೇಕು. ಕೌಟುಂಬಿಕ ಅಂದ್ರೆ ಅಂತ ಅವರು ಇದನ್ನು ಮಾಡುವಂಥದ್ದು, ಮತ್ತೆ ಅನ್ನ ಸಂಗ್ರಹಣೆ ಮಾಡುವಂಥದ್ದು, ಆ ರೀತಿ ಇರ್ಬೋದು. ಹಾಲೇನೋ ಸಂದೇಹಿತವಾಗಿ ತುಂಬಾ ಒಳ್ಳೆಯದು ಮತ್ತು ಪೌಷ್ಟಿಕವಾದದ್ದು. ತುಂಬಾ ಪ್ರಭಾತ ಹೇಳ್ತಾರೆ, ಬೆಳಿಗ್ಗೆ ಮತ್ತು ಸಂಜೆ 1 ಗ್ಲಾಸ್ ಹಾಲು ಕುಡಿದ್ರೆ ನಮ್ಮ ಈ ಮೆಮೊರಿ ತುಂಬಾ ಶಾರ್ಪ್ ಆಗ್ತದಂತೆ. ಅದು ಯಾವುದು ಪ್ಯಾಕೆಟ್ ಹಾಲಲ್ಲ, ಅಂದ್ರೆ ಸರಿಯಾದ ಒಂದೆಂತ ಹೇಳುದು, ಹಸು ಅಂದ್ರೆ ಯಾವುದು, ನಮ್ಮ ದೇಸಿ ಹಸು, ಅದರದ ಹಾಲು ಕುಡಿದ್ರೆ ತುಂಬಾ ಒಳ್ಳೆಯದು. ಆದರೆ ಅಂತ ಹಾಲನ್ನು ಸರ್ಪವು ತನ್ನ ಬಾಯಿಯಿಂದ ಸ್ಪರ್ಶಿಸಿದಾಗ ಅದು ಮೊದಲಿನಂತೆ ಪೌಷ್ಟಿಕ ಎನ್ನಲು ಬರುವುದಿಲ್ಲ. ಯಾವಾಗ ಹಾಲಿಗೆ ಸರ್ಪದ ವಿಷಯ ಬೀಳ್ತದೆ ಆಗ ಅದು ಹಾಲು ಕುಡಿಬಾರ್ದು. ಅದೇ ರೀತಿ ಇಲ್ಲಿ ತುಂಬಾ ಸಂಸ್ಥೆಗಳುಂಟು. ಅವರಿಂದ ಭಾಗವತ ಖಂಡಿತ ಕೇಳಬೇಡಿ, ಅವರ ಪುಸ್ತಕ ಕೂಡ ಓದಬೇಡಿ, ದಯವಿಟ್ಟು ಹೇಳ್ತೇನೆ. ಬದಲಾಗಿ ಅದು ಸಾವಿನ ಆಕಾರವಾಗುತ್ತದೆ. ಅದೇ ರೀತಿಯಲ್ಲಿ ವೈಷ್ಣವ ಸಂಪ್ರದಾಯದಲ್ಲಿ ಯಾರು ಬಂದಿಲ್ಲವೋ ಅವರು ಭಾಗವತವನ್ನು ಒಂದು ಉದ್ಯಮವಾಗಿ ಬಳಸಿಕೊಳ್ಳಕೂಡದು. ಹಾಗೆ ಬಳಸಿಕೊಂಡ ಅನೇಕ ಕೇಳುಗರ ಆಧ್ಯಾತ್ಮಿಕ ನಾಶಕ್ಕೆ ಕಾರಣರಾಗಬಹುದು. ನಮ್ಮ ಆಧ್ಯಾತ್ಮಿಕ ಪ್ರಭುತ್ವ ಹೇಳ್ತಾರೆ ಸ್ಪಿರಿಚುವಲ್ ಸುಸೈಡ್. ಈ ಮಾಯವಾದಿ ನಿರಾಕಾರವಾದಿಗಳನ್ನು ನೀವು ಭಾಗವತ ಕೇಳಿದ್ರೆ ಅದು ನಿಮ್ಮ ಆಧ್ಯಾತ್ಮಿಕ ಆತ್ಮಹತ್ಯೆ, ಸ್ಪಿರಿಚುವಲ್ ಸುಸೈಡ್. ಭಗವದ್ಗೀತೆಯಲ್ಲಿ ಭಗವಂತನು ಎಲ್ಲಾ ವೇದರ ಉದ್ದೇಶವು ತನ್ನನ್ನು ಅಂದರೆ ಭಗವಾನ್ ಶ್ರೀಕೃಷ್ಣನನ್ನು ತಿಳಿಯುವುದು ಎಂದು ಹೇಳುತ್ತಾನೆ.
ವೇದಗಳ ಉದ್ದೇಶ ಎಂತ? ವೇದಗಳ ಉದ್ದೇಶ ಕೃಷ್ಣನನ್ನು ತಿಳಿಯುವಂಥದ್ದು. ಈ 15 ಅಧ್ಯಾಯದ 15 ಶ್ಲೋಕ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನ ಅಪೋನಂಚ ವೇದೇಶ ಹಾಮ್ಯಂ ವೇದ ವೇದಾಂತ ವೇದವಿದ್ ಚಾಹೇವ. ಅಂದ್ರೆ ವೇದಗಳನ್ನು ತಿಳಿಯಬೇಕಾದ್ರೂ ನಾನು, ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು ಎಂದು ಹೇಳುತ್ತಾನೆ. ಶ್ರೀಮದ್ ಭಾಗವತವಾದರೂ ಲಿಖಿತ ಜ್ಞಾನದ ರೂಪದಲ್ಲಿರುವ ಭಗವಾನ್ ಶ್ರೀಕೃಷ್ಣನೇ. ನೋಡಿ, ಕೃಷ್ಣ ಬೇರೆ ಅಲ್ಲ, ಭಾಗವತ ಬೇರೆ ಅಲ್ಲ, ಲಿಖಿತ ಇದು ಕೃಷ್ಣನೇ. ಹಾಗಾಗಿ ಈ ಭಾಗವತ ಪುಸ್ತಕ ನಿಮ್ಮ ಮನೆಗೆ ಬಂದ್ರೆ ಕೃಷ್ಣ ಬಂದಾಗೆ, ಅದರಲ್ಲಿ ಡೌಟ್ ಇಲ್ಲ. ಆದ್ರೂ ಶ್ರೀಮದ್ ಭಾಗವತವು ಎಲ್ಲಾ ವೇದಗಳ ಸಾರ ಸರ್ವಸ್ವ. ಅದು ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಎಲ್ಲಾ ಕಾಲಗಳ ಚಾರಿತ್ರಿಕ ಘಟನೆಗಳನ್ನು ಒಳಗೊಂಡಿದೆ. ಆದ್ರಿಂದ ಅದು ಸಕಲ ಚರಿತ್ರೆಗಳ ಸಾರರೂಪ ಎನ್ನಬಹುದು. ಎಸ್ ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪದ್ಮನಾಭ ಪಾವನೇಭ್ಯೋ ವೈಷ್ಣವೇ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಗಿ ಜೈ. ನಾಮಾಚಾರ್ಯ ಶಾರದಾ ಸಾಗರ ಜೈ.